ಉಳಾಯಿ ಬೆಟ್ಟುವಿನಲ್ಲಿ ನಡೆದ ಉದ್ಯಮಿ ಮತ್ತು ಕಾಂಗ್ರೆಸ್ ಮುಖಂಡ ಪದ್ಮನಾಭ್ ಕೋಟ್ಯಾನ್ ಅವರ ಮನೆಯ ದರೋಡೆಯ ಪ್ರಕರಣವನ್ನು ಈಗ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಪದ್ಮನಾಭ್ ಕೋಟ್ಯಾನ್ ಅವರ ಚಾಲಕನಾಗಿ ದುಡಿತಾ ಇದ್ದಂತಹ ವಸಂತ್ ಈ ಒಂದು ದರೋಡೆಯ ಪ್ರಧಾನ ಸೂತ್ರಧಾರ. ಯಾವರ ಜೊತೆ ದುಡಿತಾ ಇದ್ದ ಅವರ ಮನೆಗೇನೆ ಕನ್ನ ಹಾಕಿದ್ದಾನೆ ಈ ವಸಂತ್. ಆತ ಏನು ಭಾವಿಸಿದ್ದ ಅಂತ ಹೇಳಿದ್ರೆ, ಪದ್ಮನಾಭ್ ಕೋಟ್ಯಾನ್ ಮನೆಯಲ್ಲಿ 100 ಕೋಟಿಗೂ ಅಧಿಕ ಹಣ ಇದೆ ಅನ್ನುವ ಆಸೆಯಿಂದ ಈ ಒಂದು ದರೋಡೆಗೆ ಸಂಚನ್ನ ರೂಪಿಸಿದ್ದ. ಜೂನ್ 21ನೇ ತಾರೀಕಿಗೆ ಮಂಗಳೂರು ನಗರದ ಹೊರವಲಯದ ಉಳಾಯಿ ಬೆಟ್ಟುವಿನಲ್ಲಿ ಪದ್ಮನಾಭ್ ಕೋಟ್ಯಾನ್ ಅವರಿಗೆ ಚೂರಿಯಿಂದ ಇರಿದು ಆನಂತರ ಮನೆಯ ಒಳಗೆ ಹೋಗಿ ಪದ್ಮನಾಭ್ ಕೋಟ್ಯಾನ್ ಅವರ ಹೆಂಡತಿಯನ್ನ ಕಟ್ಟಿಹಾಕಿ ಮಗನಿಗೆ ಚಾಕು ತೋರಿಸಿ ಬೆದರಿಸಿ ಆ ಒಂದು ಮನೆಯಲ್ಲಿ 9 ಲಕ್ಷಕ್ಕೂ ಅಧಿಕ ನಗ ಮತ್ತು ನಗದು ಅಂದರೆ ಚಿನ್ನಾಭರಣ ಎಲ್ಲವನ್ನು ಕೂಡ ದೋಚಿ ಪರಾರಿ ಆಗಿದ್ರು. CCTV ಫುಟೇಜ್ ಲಭ್ಯ ಆಗಿತ್ತು. ಆ ಸಂದರ್ಭದಲ್ಲಿ ಹಿಂದಿಯಲ್ಲಿ ಮಾತನಾಡಿ ಈ ಒಂದು ತನಿಖೆಯ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಈಗ ಮಂಗಳೂರು ಪೊಲೀಸರು ಮತ್ತು CCB ತಂಡ ಈ ಒಂದು ಘಟನೆಯನ್ನ ಅಥವಾ ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿ ಆಗಿದೆ. ಆರೋಪಿಗಳ ಪತ್ತೆಗೆ CCB ತಂಡ 3 ಪೊಲೀಸ್ ತಂಡಗಳನ್ನು ರಚನೆ ಮಾಡಲಾಗಿತ್ತು. ಈಗ ಈ ಒಂದು ಪ್ರಕರಣದ ಪ್ರಮುಖ ಸೂತ್ರಧಾರಿ ಅವರ ಚಾಲಕನಾಗಿ ದುಡಿತಾ ಇದ್ದಂತಹ ವಸಂತ 42, ರಮೇಶ್ ಪೂಜಾರಿ, ರೇಮಂಡ್ ಡಿಸೋಜಾ, ಪೈವಳಿಕೆಯ ನಿವಾಸಿ ಬಾಲಕೃಷ್ಣ ಶೆಟ್ಟಿ, ತ್ರಶೂರ್, ಶಾಕೀರ್, ವಿನೋಜ್, ಸಜೀಶ್ ಬಾಬು ಹಾಗೆಯೇ ಶಿಜೋ ದೇವಸ್ಸಿ, ತಿರುವನಂತಪುರದ ಬಿಜು ಈ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಮನೆಯಲ್ಲಿ 100 ಕೋಟಿ ನಗದು ಇದೆಯಂತ ಈ ಒಂದು ದರೋಡೆಗೆ ಪದ್ಮನಾಭ್ ಕೋಟ್ಯಾನ್ ಅವರ ಚಾಲಕ ವಸಂತ ಒಂದು ಸಂಚನ್ನ ರೂಪಿಸಿದ್ದ. ಅದಕ್ಕಾಗಿ ಒಂದು ತಂಡವನ್ನು ರಚನೆ ಮಾಡಿ ಈ ಒಂದು ದರೋಡೆಯನ್ನು ನಡೆಸಿದ್ದಾನೆ. 6 ತಿಂಗಳಿನಿಂದ ದರೋಡೆಗೆ ಸಂಚನ್ನ ರೂಪಿಸಿದ್ದಾನೆ. ಸುಳಿವೇ ಇಲ್ಲದ ಒಂದು ಪ್ರಕರಣವನ್ನು ಈಗ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. 10 ಆರೋಪಿಗಳ ಬಂಧನದ ಕುರಿತು ಕಮಿಷನರ್ ಅನುಪಮ್ ಅಗರ್ವಾಲ್ ಇವತ್ತು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಸುಮಾರು 13 ದಿವಸ ಹಿಂದೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರೋದು ಒಂದು ಜಾಗ ಉಳಾಯಿ ಬೆಟ್ಟು. ಅಲ್ಲಿ ಸಾಯಂಕಾಲ ಒಬ್ಬ PWD ಕಾಂಟ್ರಾಕ್ಟರ್ ಶ್ರೀ ಪದ್ಮನಾಭ್ ಕೋಟ್ಯಾನ್ ಅವ್ರ ಮನೆಯಲ್ಲಿ ಕೆಲವು 8-9 ಜನ ನುಗ್ಗಿ ಒಂದು ದರೋಡೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಶ್ರೀ ಪದ್ಮನಾಭ್ ಕೋಟ್ಯಾನ್ ಮೇಲೆ ಒಂದು ಮಣ್ಣಾಂತಿಗೆ ಹಲ್ಲೆ ಮಾಡ್ತಾರೆ. ಅವ್ರಿಗೆ ಕೈ ಕಾಲು ಕಟ್ಟಿ ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಚಾಕುವಿಂದ ಎದುರಿಸಿ ಮನೆಯಿಂದ ಕೆಲವು ಕ್ಯಾಶ್ ಮತ್ತು ಜ್ಯುವೆಲ್ರಿ ಐಟಮ್ ಅವರು ದರೋಡೆ ಮಾಡಿ ಹೋಗ್ತಾರೆ. ಈ ಮಾಹಿತಿ ಕೂಡಲೇ ನಮ್ಮೆಲ್ಲರಿಗೆ ರೀಚ್ ಆಗ್ತಾಯಿದೆ. ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಸ್ಥಳದ ಪರಿಶೀಲನೆ ಮಾಡಿದ್ದೀವಿ. ಸ್ಥಳ ಪರಿಶೀಲನೆ ಮಾಡಿದ ನಂತರ ಆವಾಗ ಇರೋದು ಮಾಹಿತಿ ಪ್ರಕಾರ ಸುಮಾರು 8-9 ಜನ ರಾತ್ರಿ 8 ಗಂಟೆಗೆ ಮನೆಗೆ ನುಗ್ಗಿ ಯಾವಾಗ ಪದ್ಮನಾಭ್ ಕೋಟ್ಯಾನ್ ಮನೆಯಿಂದ ಸ್ವಲ್ಪ ಆಚೆ ಇತ್ತು ಆವಾಗ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿ ಮನೆ ಒಳಗಡೆ ಬಂದಿದ್ದರು. ಆಮೇಲೆ ಅವ್ರ ಹೆಂಡತಿ ಮತ್ತು ಮಕ್ಕಳಿಗೆ ಮನೆ ಇರೋದು ಕ್ಯಾಶ್ ಮತ್ತು ಜ್ಯುವೆಲ್ರಿ ಬಗ್ಗೆ ಕೇಳಿದರು. ಮುಖ್ಯವಾಗಿ ಅವರು ಕ್ಯಾಶ್ ಬಗ್ಗೆ ಕೇಳಿದರು. ನಂತರ ಸ್ವಲ್ಪ ರೆಸಿಸ್ಟೆನ್ಸ್ ಮಾಡುವಾಗ ಪದ್ಮನಾಭ್ ಕೋಟ್ಯಾನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆದ ನಂತರ ವಿದಿನ್ 15 ಮಿನಿಟ್ಸ್ ಅವರು ಕೆಲವು ಐಟಮ್ಸ್ ಅಲ್ಲಿಂದ ಕಳತೆ ಮಾಡಿ ಅವ್ರದ್ದು ಒಂದು ಕಾರ್ಗೆ ಅವರು ತಗೊಂಡು ಹೋಗಿದ್ದಾರೆ. ನಂತರ ಆ ಕಾರ್ಗೆ ಒಂದು ಜಾಗ ಅಲ್ಲಿ ಬಿಟ್ಟು ತಮ್ಮ ಸ್ವಂತ ಕಾರಿಂದ ಅವರು ಎಸ್ಕೇಪ್ ಆದರು. ಇಮಿಡಿಯೇಟ್ಲಿ ನಾವು ಒಂದು ಗ್ರಾಮಾಂತರ ಸ್ಟೇಷನ್ನಲ್ಲಿ 395 ಡಕೈತಿದು ಪ್ರಕರಣ ದಾಖಲು ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಮುಖ್ಯವಾಗಿ ಇದರಲ್ಲಿ ನಾವು 3 ತಂಡಗಳಿಗೆ ರಚನೆ ಮಾಡಿದ್ದೀವಿ. ಯಾಕೆಂದರೆ ತೀರಾ ಒಂದು ಸೆನ್ಸಿಟಿವ್ ಕೇಸ್, ಒಂದು ಲಾಂಗ್ ಗ್ಯಾಪ್ ನಂತರ ಈ ರೀತಿ ಸಿಟಿಯಲ್ಲಿ ಒಂದು ಡಕೈತಿ ಪ್ರಕರಣ ದಾಖಲಾಗಿತ್ತು. ಒಂದು ಮಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಅವರು ಶಿವಕುಮಾರನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು. ಒಂದು ಕ್ರೈಮ್ ಬ್ರಾಂಚ್ ACP ಶ್ರೀಮತಿ ಗೀತಾ ಕುಲಕರ್ಣಿ ಮತ್ತು PI ಶ್ರೀ ಶ್ಯಾಮ್ ಸುಂದರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು. ಮತ್ತು 3ನೇ ತಂಡ ACP ಸೌತ್ ಶ್ರೀಮತಿ ಧಾನ್ಯ ನಾಯಕ್ ಅವರಿಗೆ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು. ಯಾಕೆಂದರೆ 3 ತಂಡ ನಾವು ಯಾಕೆ ಮಾಡಿದ್ವಿ, ಯಾಕೆಂದರೆ ಇದರಲ್ಲಿ ಯಾವೊಂದು ಸಿಂಗಲ್ ಕ್ಲೂ ಇರಲಿಲ್ಲ. ಆವಾಗ ಫ್ಯಾಮಿಲಿ ಮೆಂಬರ್ಸ್ ಕೆಲವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನಮಗೆ. ಈ ಬರೋರನ್ನ ಯಾವ ರೀತಿ ಕಾಣ್ತಾಯಿದ್ರು, ಅವ್ರದ್ದು ಫಿಸಿಕಲ್ ಫೀಚರ್ಸ್ ಮತ್ತು ಯಾವ ರೀತಿ ಮಾತಾಡ್ತಾಯಿದ್ರು, ಯಾವ ಭಾಷೆ ಬಳಕೆ ಮಾಡ್ತಾಯಿದ್ರು,
ಯಾವ ರೀತಿ ಬಟ್ಟೆಗಳು ಹಾಕಿದರು ಆಧಾರ ಮೇಲೆ ನಾವು ಕೆಲವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ. ಮಾಹಿತಿ ಸಂಗ್ರಹ ಮಾಡಿದ ನಂತರ ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್. ಇನಿಷಿಯಲಿ ನಮಗೆ ಮಾಹಿತಿ ಇತ್ತು ದ್ಯಾಟ್ ಅವರೆಲ್ಲ ಹಿಂದಿ ಭಾಷೆ ಬಳಕೆ ಮಾಡ್ತಾಯಿದ್ರು ಮತ್ತು ಡಕ್ಯಾತಿ ಮಾಡಿದ ನಂತರ ಅವರು ಟುವರ್ಡ್ಸ್ ಬಂಟ್ವಾಳ ಹೋಗಿದ್ದಾರೆ. ಸೊ ಮೊದಲೇ ನಾವು ಆ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ. ನಂತರ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು ದ್ಯಾಟ್ ವಾಸ್ ದೇರ್ ಟು ಮಿಸ್ಗೈಡ್ ಅಸ್. ಇವರು ಸ್ವಂತ ಇನೋವಾ ಬಳಕೆ ಮಾಡಿ ಆಫ್ಟರ್ ಥೆಫ್ಟ್ ದೇ ಲೆಫ್ಟ್ ಟುವರ್ಡ್ಸ್ ಕೇರಳ, ತಲ್ಪಾಡಿ ಬಾರ್ಡರಿಂದ ಟುವರ್ಡ್ಸ್ ಕೇರಳ ಹೋಗಿದ್ದು ಸೇಮ್ ಡೇ. ಸೊ ಮುಖ್ಯವಾಗಿ ಇದರಲ್ಲಿ ನಮ್ಮವರು ಹ್ಯೂಮನ್ ಇಂಟೆಲಿಜೆನ್ಸ್ ಬಳಕೆ ಮಾಡಿದ್ದಾರೆ. ಯಾಕೆಂದರೆ ಆ ಮನೆಯದು ಲೊಕೇಶನ್ ತಾವು ಕೂಡ ನೋಡಿದ್ರಿ, ತುಂಬ ಇಂಟೀರಿಯರ್ ಜಾಗದಲ್ಲಿ ಇತ್ತು. ಸಾಮಾನ್ಯವಾಗಿ ವಿದೌಟ್ ಲೋಕಲ್ ಸಪೋರ್ಟಲ್ಲಿ ಆ ರೀತಿ ಕೃತ್ಯ ನಡೆಸಲು ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾವು ಅಲ್ಲಿ ಅವ್ರ ಜೊತೆಗೆ ಯಾರ್ಯಾರು ಕೆಲಸ ಮಾಡ್ತಿದ್ರು, ಅವರು ಯಾರು ಕೆಲವು ಮೇಲೆ ನಮಗೆ ಸಂಶಯ ಇತ್ತು, ಅವ್ರದ್ದು ನಾವು ಪಾತ್ರದ ಪರಿಶೀಲನೆ ಮಾಡಿದ್ದೀವಿ. ಆ ನಿಟ್ಟದಲ್ಲಿ ನಮಗೆ ಸ್ವಲ್ಪ ಕ್ಲೂ ಸಿಕ್ತು. ಸೊ ನಂತರ ಇದೇ ರೀತಿ ಫರ್ದರ್ ನಾವು ಇಂಟೆಲಿಜೆನ್ಸ್ ಲೋಕಲ್ ಮಂದಿಗೆ ನಾವು ಥೊರೋಲಿ ವಿಚಾರಣೆ ಮಾಡಿ ಲಾಸ್ಟ್ 2-3 ಡೇಸಲ್ಲಿ ಏನಾದರೂ ಸಸ್ಪಿಷಿಯಸ್ ಮೂವ್ಮೆಂಟ್ ಇದೆಲ್ಲ ವಿಚಾರಣೆ ಮಾಡಿದ ನಂತರ ಕೆಲವು ಕಾರ್ ಮೂವ್ಮೆಂಟ್ ಬಗ್ಗೆ ನಮ್ಗೆ ಗೊತ್ತಾಯಿತು. ಆದ ನಂತರ ನಮ್ಮವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಬಾರ್ಡರ್ಸ್ದು ನಾವು ವಿಚಾರಣೆ ಮಾಡಿದ್ದೀವಿ, ಟೋಲ್ ಗೇಟ್ ಇದು ಎಲ್ಲ ವಿಚಾರಣೆ ಮಾಡಿದ ನಂತರ ಜೊತೆಗೆ ಕೆಲವು ಬಾರ್ಸ್ ಮತ್ತು ಇಂಪಾರ್ಟೆಂಟ್ ಸೆನ್ಸಿಟಿವ್ ಜಾಗದು ನಾವು CCTV ಪರಿಶೀಲನೆ ಮಾಡಿದ್ದೀವಿ. ನಂತರ ನಮಗೆ ಸ್ವಲ್ಪ ಕ್ಲೂ ಸಿಕ್ತು. ಆ್ಯಂಡ್ ಕ್ಲೂಸಲ್ಲಿ ಕೂಡ ಕೆಲವು ಫೋಟೋಗ್ರಾಫ್ ಮಾತ್ರ ಇತ್ತು. ಆದರೆ ನಮ್ಮವರು ಇನ್ನೂ ಸ್ವಲ್ಪ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಒಬ್ಬರು ಸ್ಥಳೀಯವ್ರದ್ದು ನಮಗೆ ಗೊತ್ತಾಯಿತು ದ್ಯಾಟ್ ಅವ್ರ ಜೊತೆಗೆ ವಸಂತ್ ಅಂತ ಡ್ರೈವರ್ ಸುಮಾರು 4 ವರ್ಷದಿಂದ ಕೋಟ್ಯಾನ ಮನೆಗೆ ಕೆಲಸ ಮಾಡ್ತಾಯಿದ್ರು. ಮತ್ತು ಅವ್ರದ್ದು ಮನೆ ಲಾರಿ ಡ್ರೈವರ್ ಜೊತೆಗೆ ಮನೆಯದು ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ರು. ಅದಕ್ಕಾಗಿ ಮನೆ ಒಳಗಡೆ ಅವರು ಬರೋದು ಹೋಗೋದು ತುಂಬ ಒಂದು ರೆಗ್ಯುಲರ್ ಇತ್ತು. ಸೊ ಈ ವಸಂತ್ ಪೂಜಾರಿ ಅವರು ಸುಮಾರು ಒಂದು 8 ತಿಂಗಳ ಹಿಂದೆ ಒಬ್ಬ ತಮ್ಮ ಗೆಳೆಯರ ಜೊತೆಗೆ ಚರ್ಚೆ ಮಾಡ್ತಾಯಿದ್ರು, ಒಬ್ಬ ರಮೇಶ್ ಅಂತ. ಸೊ ರಮೇಶ್ ಅಲ್ಲಿ ಇಲ್ಲಿ ಲೋಕಲಲ್ಲಿ ಬೇಕ್ರಿ ಕೆಲಸ ಮಾಡಿದೆ. ಸೊ ಮಾತಾಡುವಾಗ ಇವರು ಇಲ್ಲ ನಮ್ಮ ದಣಿ ಹತ್ರ ಸಾಕಷ್ಟು ಹಣ ಇದೆ, ಈ ರೀತಿ ಅವರು 2-3 ಸತಿ ಚರ್ಚೆ ಮಾಡಿದ್ದಾರೆ. ಸೊ ಎಷ್ಟು ಹಣ ಇರ್ಬೋದು, ಅವಾಗೆಲ್ಲ ಕೋಟಿಗಟ್ಟಲೆ ಇರ್ಬೋದು, ಬಟ್ ಎಕ್ಸಾಕ್ಟ್ಲಿ ಎಷ್ಟು ಇದೆ ಗೊತ್ತಿಲ್ಲ. ಆವಾಗ ಈ ಇಬ್ಬರಿಗೆ ಸ್ವಲ್ಪ ಹಣದ ರಿಕ್ವೈರ್ಮೆಂಟ್ ಇತ್ತು. ಆಮೇಲೆ ಇವರು ಮೂರನೇವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಒಬ್ಬ ಸ್ಥಳೀಯವರು ರೇಮಂಡ್ ಡಿಸೂಜಾ, ಇವನು ಒಂದು ಮೆಸ್ಟ್ರಿ ಕೆಲಸ ಮಾಡ್ತಾನೆ. ಸೊ ಅವ್ರಿಗೆ ಜೊತೆ ಚರ್ಚೆ ಮಾಡುವಾಗ ಇವರು ಒಂದು ಸಂಚು ಮಾಡ್ತಾರೆ ದ್ಯಾಟ್ ಇಷ್ಟು ಹಣ ಇದ್ದರೆ ನಾವು ಕೂಡ ಸ್ವಲ್ಪ ಅಲ್ಲಿ ಲೂಟಿ ಮಾಡಿ ಹಣದ್ದು ನಮಗೆ ಲಾಭ ಆಗ್ಬೋದು ಮತ್ತು ನಾವು ಒಳ್ಳೆ ಲೈಫ್ ಸಂಪಾದನೆ ಮಾಡ್ಬೋದು. ಆವಾಗ ಈ ರೇಮಂಡ್ ಡಿಸೂಜಾ, ವಸಂತ್ ಪೂಜಾರಿ, ರಮೇಶ್, ಒಬ್ಬ ಬಾಲಕೃಷ್ಣ ಅವರಿಗೆ ಸಂಪರ್ಕ ಮಾಡ್ತಾರೆ. ಸೊ ಲೋಕಲಿ ಅವರೆಲ್ಲರೂ ಅವ್ರಿಗೆ ಬಾಲ ಅಂತ ಕರೀತಾರೆ. ಬಾಲ ಅವ್ರಿಗೆ ಸಂಪರ್ಕ ಮಾಡುವಾಗ ದೇ ಸ್ಟಾರ್ಟ್ ಪ್ಲಾನಿಂಗ್ ಇನ್ ದಿಸ್ ರಿಗಾರ್ಡ್ ಒಂದು 7-8 ತಿಂಗಳ ಹಿಂದೆ. ಆವಾಗ ಬಾಲ ಒಬ್ಬ ಕೇರಳ ಟೀಮ್ಗೆ ಸಂಪರ್ಕದಲ್ಲಿ ಬರ್ತಾನೆ ಥ್ರೂ ಕಾಮನ್ ಫ್ರೆಂಡ್. ಸೊ ಆ ಬಾಲನ ಒಬ್ಬ ಜೋನ್ ಬಾಸ್ಕೋ ಹೂ ಇಸ್ ದೇರ್ ಇನ್ ಕೇರಳ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಜಾನ್ ಬಾಸ್ಕೋ ಮತ್ತು ಶೀಜು ಅವರು ದೆನ್ ದೇ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್. ಮೊದಲೇ ಅವರು ಒಂದು ಟೀಮ್ ಆ ಜಾಗ ನಮ್ಮ ಮಂಗಳೂರಿಗೆ ಭೇಟಿ ಕೊಡ್ತಾರೆ. ಇಲ್ಲಿ ಇಂಡಿಯಾನ ಹಾಸ್ಪಿಟಲ್ ಹತ್ರ ಅವರು 2-3 ಸತಿ ವಿಸಿಟ್ ಮಾಡಿ ಮತ್ತು ಅವ್ರ ಮನೆಯದು ಪರಿಶೀಲನೆ ಮಾಡಿ ಒಂದು ರೂಪರೇಖೆ ರೆಡಿ ಮಾಡ್ತಾರೆ. ರಮೇಶ್ಗೆ ಅವರು ವಸಂತ್ಗೆ ಮತ್ತು ರಮೇಶ್ಗೆ ಆ ಮನೆಯದು ಸ್ಕೆಚ್ ರೆಡಿ ಮಾಡಿ ಹೇಳ್ತಾರೆ. ಸೊ ದ್ಯಾಟ್ ದೇ ಕೆನ್ ಪ್ಲಾನ್ ಅಕಾರ್ಡಿಂಗ್ಲಿ. ಆದ ನಂತರ 2-3 ಸತಿ ವಿಸಿಟ್ ಮಾಡಿ ಆ ಜಾಗದು ಪೂರ್ತಿ ಅವರು ಜೋಗ್ರಫಿಕಲಿ ಏರಿಯಾ ಮತ್ತು ಯಾವ ರೀತಿ ಯಾವ ಟೈಮ್ಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಮತ್ತು ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ನಾಯಿ ಇದೆಯಾ ಇಲ್ವಾ, ಇದು ಎಲ್ಲ ತಿಳ್ಕೊಂಡ ನಂತರ ಮತ್ತು ಅವರು ಒಂದು ಟೀಮ್ ರೆಡಿ ಮಾಡ್ತಾರೆ. ಸೊ ಟೀಮಲ್ಲಿ ನಾವು ಈಗ ಸತೀಶ್ ಬಾಬು, ಶಾಕೀರ್ ಮತ್ತು ಸಜೀಶ್ ಮತ್ತು ವಿನೋಜ್ ಈ 4 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಮನೆಯಲ್ಲಿ ನುಗ್ಗಿ ಇನ್ನೂ 4 ಜನ ಇದ್ದರು, ಅವರು ಈಗ ಎಬ್ಸ್ಕೊಂಡಾಗಿದ್ದಾರೆ, ಅವರು ಕೂಡ ಹುಡುಕ್ತಾ ಇದ್ದೀವಿ. ಸೊ ಅವರು 8 ಜನಕ್ಕೆ ರೆಡಿ ಮಾಡ್ತಾರೆ ಮನೆಯಲ್ಲಿ ನುಗ್ಗಿ ಇದು ಡಕ್ಯಾತಿ ಮಾಡಲಿಕ್ಕೆ. ಸೊ ಈ ಪ್ಲಾನಿಂಗ್ ಸುಮಾರು ಒಂದು 6-8 ತಿಂಗಳಿಂದ ನಡೀತಾ ಇತ್ತು. ಬಾಲಕೃಷ್ಣ ಮತ್ತು ರೇಮಂಡ್ ಈ ಕೇರಳ ಟೀಮ್ಗೆ ಮಾಹಿತಿ ಕೊಡ್ತಾರೆ ದಟ್ ಟೀಮ್ ಮನೆಯಲ್ಲಿ ಒಂದು 100 ಕೋಟಿ ಕ್ಯಾಶ್ ಇರ್ಬೋದು. ಸೊ 100 crore ಕ್ಯಾಶ್ ಮನೆ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಟೈಲ್ ಒಳಗಡೆ ಇದೆ ಅಂತ ಅವ್ರಿಗೆ ಸುದ್ದಿ ಇತ್ತು. ಸೊ ಅದಕ್ಕಾಗಿ ಇವರೆಲ್ಲ ಒಂದು ದೊಡ್ಡ ಪ್ರಮಾಣ ಮೇಲೆ ಪ್ಲಾನಿಂಗ್ ಮಾಡಿ ಬರ್ತಾರೆ, ಸಾಕಷ್ಟು ಚೀಲಗಳು ತರ್ತಾರೆ.
ಸೊ ದ್ಯಾಟ್ ಇಫ್ ದಿ ಗೆಟ್ ದ ಕ್ಯಾಶ್ ಈ ಚೀಲಗಳಲ್ಲಿ ತುಂಬಿ ಹೋಗ್ಬೋದು ಅವರು. ಸೊ ಮೂಲತಃ ಇವರು ಎಲ್ಲ ತ್ರಿಶೂರಿಂದ ಬಂದು 2-3 ದಿವಸ ಹಿಂದೆ ಬಂದು ಒಂದು ಹಾಲ್ಟ್ ಮಾಡ್ತಾರೆ 2 ರೂಮ್ಸಲ್ಲಿ ಹಾಲ್ಟ್ ಮಾಡಿ ಮತ್ತೆ ಅವರು ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಹೋಗಬೇಕು ಅದೇ ಟೈಮ್ಗೆ ಹೋಗಿ ಒಂದು ಟ್ರಯಲ್ ರನ್ ಮಾಡಿ ಒನ್ ಡೇ ಒಂದು ಇವೆಂಟ್ಗಿಂತ ಮುಂಚೆ 18 ತಾರೀಕಿಗೆ ಕೂಡ ಅವರು ಒಂದು ಅಟೆಂಪ್ಟ್ ಮಾಡಿದರು. ಆ ದಿವಸ ಸಮಾವು ಇದು ಸಕ್ಸಸ್ಫುಲ್ ಆಗಲಿಲ್ಲ. ಸೊ 21ನೇ ತಾರೀಕಿಗೆ ಇವರು ಕೊನೆಗೆ ಇವರು ಪ್ರಯತ್ನ ಮಾಡ್ತಾರೆ. ಆವಾಗ ಮನೆಗೆ ಹೋಗಿ ನುಗ್ಗಿ ಜಾಕಿರ್ ಹುಸೇನ್, ಸತೀಶ್ ಬಾಬು, ಶಜೀಶ್, ವಿನೋಜ್ ಮತ್ತು ಇನ್ನೂ 4 ಜನ ಅವರು ಹೋಗಿ ಹಲ್ಲೆ ಮಾಡ್ತಾರೆ. ಜಾಕಿರ್ ಹುಸೇನ್ಗೆ ಇವರು ತ್ರಿಶೂರ್ ಇವನಿಗೆ ಹಿಂದಿ ಭಾಷೆ ಬಳಕೆ ಮಾಡಲಿಕ್ಕೆ ರೆಡಿ ಮಾಡ್ತಾರೆ. ಸೊ ದ್ಯಾಟ್ ಪೊಲೀಸವರು ವಿಚಾರಣೆ ಮಾಡುವಾಗ ದೇ ಶುಡ್ ಆಲ್ ಥಿಂಕ್ ದ್ಯಾಟ್ ಬೇರೆ ರಾಜ್ಯದಿಂದ ಬಂದಿರ್ಬೋದು, ನಮ್ಮ ಇನ್ವೆಸ್ಟಿಗೇಷನ್ಗೆ ಸ್ವಲ್ಪ ಅವರು ಮಿಸ್ಗೈಡ್ ಮಾಡಲಿಕ್ಕೆ ಜಾಕಿರ್ ಹುಸೇನ್ಗೆ ಬಳಕೆ ಮಾಡಿದ್ರು. ಕೊನೆಗೆ ಇವರು ಎಲ್ಲ ಲೂಟಿ ಮಾಡಿದ ನಂತರ ಸುಮಾರು 9 ಲಕ್ಷದ್ದು ಕ್ಯಾಶ್ ಮತ್ತು ಜ್ಯುವೆಲ್ಲರಿ ಲೂಟಿ ಮಾಡಿ ಹೋಗಿದ್ದಾರೆ. ಇಮಿಡಿಯೇಟ್ಲಿ ಆಫ್ಟರ್ ದ ಇವೆಂಟ್ 2 ಇನೋವಾದಲ್ಲಿ ಇವರು ವಾಯ ತಲಪಾಡಿ ತ್ರಿಶೂರ್ ಕಡೆ ಹೋಗ್ತಾರೆ. ಅಲ್ಲಿಂದ ತಮ್ಮ ಮನೆಗಳಿಗೂ ಹೋಗ್ತಾರೆ. ಸೊ ಈ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಎಲ್ಲ ಈ ಮಾಹಿತಿ ನಮಗೆ 1 by 1 ಗೊತ್ತಾಗ್ತದೆ. ಒನ್ಸ್ ವಿ ಇಂಟ್ರೋಗೇಟೆಡ್ ಆಲ್ ದಿಸ್ ಲೋಕಲ್ 4 ಪೀಪಲ್, ವಸಂತ್, ರಮೇಶ್, ಆಮೇಲೆ ರೇಮಂಡ್ ಡಿಸೂಜಾ ಮತ್ತು ಬಾಲಕೃಷ್ಣ, 1 by 1 ಪ್ಲಾನಿಂಗ್ ನಮಗೆ ಗೊತ್ತಾಗ್ತದೆ. ಆದ ನಂತರ ಈಗ ಇರೋದು 6 ಮಂದಿ, ದ 2 ನಾನ್ ಲೋಕಲ್ ಕಾನ್ಸ್ಪಿರೇಟರ್ಸ್, ಜಾಕಬ್ ಡಿಸೂಜಾ ಆ್ಯಂಡ್ ಜಾನ್ ಡಿಸೂಜಾ ಆ್ಯಂಡ್ ಶಿಜು, ಅವರಿಂದ ಆ್ಯಕ್ಚುಲ್ ಕೃತ್ಯ ಮಾಡೋರು 4 ಜನಗೆ ನಮ್ಮ ಮಾಹಿತಿ ಗೊತ್ತಾಗ್ತದೆ. ಈಗ CCBದು ಒಂದು ತಂಡ ಅವರು 4 ಜನಕ್ಕೆ 2 ಅರೆಸ್ಟ್ ಮಾಡಿ ಬರ್ತಾರೆ. ಅವ್ರ ಜೊತೆಗೆ ಒಂದು ಇನೋವಾ ಸೀಸ್ ಮಾಡಿದ್ದಾರೆ. ಅದೇ ರೀತಿ ಅರುಣ್ PSI ಅವರು ಒಂದು ಇನೋವಾ ಮತ್ತು 3 ಜನ ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ಶಿವಕುಮಾರ್ ತಂಡ ಅವರು ಲೋಕಲಿಂದ 4 ಜನಕ್ಕೆ ಅರೆಸ್ಟ್ ಮಾಡಿ ಒಟ್ಟಾರೆ ಈ ಕೇಸಲ್ಲಿ ಇಲ್ಲಿವರೆಗೆ ನಾವು 10 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ನಿನ್ನೆ 4 ಜನ ಲೋಕಲ್ ಯಾರಿದ್ದರು ಅವರಿಗೆ ಬೆಳಿಗ್ಗೆ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದೀವಿ. ಇವತ್ತು ಕೇರಳದಿಂದ 6 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಅವರಿಗೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾ ಇದ್ದೀವಿ. ಈ ಕೇಸಲ್ಲಿ ಇನ್ನೂ 4-5 ಜನ ಅರೆಸ್ಟ್ ಆಗೋದು ಬಾಕಿ ಇದೆ. ಬಟ್ ಆದರೆ ಒನ್ ಥಿಂಗ್ ಐ ಮಸ್ಟ್ ಸೇ, ಈ ಕೇಸ್ ಯಾವಾಗ ರಿಪೋರ್ಟ್ ಆಯಿತು ಆವಾಗ ನಮಗೆ 1% ಕ್ಲೂ ಇರಲಿಲ್ಲ. ಇಟ್ ವಾಸ್ ಅ ಬ್ಲೈಂಡ್ ಕೇಸ್ ಆ್ಯಂಡ್ ಸಿನ್ಸ್ ದ ವಿಕ್ಟಿಮ್ ಇಸ್ ವೆಲ್ ನೋನ್, ತುಂಬ ನಮ್ಮಲ್ಲೇ ಒಂದು ಪ್ರೆಷರ್ ಇತ್ತು ದ್ಯಾಟ್ ಇಟ್ ಹ್ಯಾಸ್ ಟು ಬಿ ಡಿಟೆಕ್ಟೆಡ್ ಅಟ್ ಎನಿ ಕಾಸ್ಟ್. ಸೊ ಆ್ಯಂಡ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಫ್ಟರ್ ಲಾಂಗ್ ಟೈಮ್ ದಿಸ್ ಟೈಪ್ ಆಫ್ ಇವೆಂಟ್ ಹ್ಯಾಪನ್. ದೆನ್ ವೆನ್ ವಿ ಇಂಟರೋಗೇಟೆಡ್ ಆಲ್ ದೀಸ್ ಅಕ್ಯೂಸ್ಡ್ ನಮಗೆ ಗೊತ್ತಾಯಿತು ದ್ಯಾಟ್ ಕೊನೆಗೆ ಈ ಕೇರಳ ಟೀಮ್ಗೆ 100 crore-ಇಂದ 300 crore ತನಕ ಸುದ್ದಿ ಹೋಗ್ಬಿಟ್ಟಿತ್ತು ಆ್ಯಕ್ಚುಲಿ. ಸೊ ದೇ ವರ್ ಆಲ್ ಥಿಂಕಿಂಗ್ ದ್ಯಾಟ್ ಮಾಸ್ಟರ್ ಬೆಡ್ರೂಮಲ್ಲಿ ಕಾಟ್ ಕೆಳಗಡೆ ಒಂದು ಟೈಲ್ ತೆಗೆದಿದ್ರೆ ಒಂದು 300 crore ಕ್ಯಾಶ್ ಕೂಡ ಸಿಗ್ಬೋದು. ಅದಕ್ಕಾಗಿ ಅವರು 6 ತಿಂಗಳಿಂದ ಸಂಚು ಮಾಡ್ತಾಯಿದ್ರು. ಬಟ್ ಈ ರೀತಿ ಇನ್ಸಿಡೆಂಟ್ ಆಯಿತು. ಆ್ಯಂಡ್ ಈಗ ನಮ್ಮವರು ತುಂಬ ಒಂದು ಒಳ್ಳೆ ಕೆಲಸ ಮಾಡಿ ಬೋತ್ ದ DCPs, ಸಿದ್ಧಾರ್ಥ್ ಗೋಯಲ್, ನಮ್ಮ DCP ಕ್ರೈಮ್, both ACPs, ಧನ್ಯ ನಾಯಕ್ ಆ್ಯಂಡ್ ಗೀತಾ ಕುಲಕರ್ಣಿ, ದೇ ಆಲ್ ಆ್ಯಕ್ಟಿವ್ಲಿ ವರ್ಕ್ ಫ್ರಮ್ ದ ಲಾಸ್ಟ್ 12 days. ಜೊತೆಗೆ PI ಶಿವಕುಮಾರ್, PI ಶ್ಯಾಮ್ ಸುಂದರ್, ದೇ ಹ್ಯಾವ್ ಆಲ್ ವರ್ಕ್ ವೆರಿ ಹಾರ್ಡ್. ಯಾಕೆಂದರೆ ಕ್ಲೂಲೆಸ್ ಕೇಸಲ್ಲಿ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಸಾಕಷ್ಟು ಜನ ಆ್ಯಕ್ಚುಲಿ ಕೆಲಸ ಮಾಡಿದ್ದಾರೆ. ಒಬ್ಬರೊಬ್ಬರಿಂದ ಕೆಲಸ ಆಗಿಲ್ಲ. ಸುಮಾರು ಒಂದು 40-50 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಸುಮಾರು ಒಂದು ವಾರದಿಂದ ಆ್ಯಕ್ಚುಲಿ ಅವರು ತ್ರಿಶೂರ್ ಮತ್ತು ತ್ರಿವೇಂದ್ರಮಲ್ಲಿ ಸುತ್ತಾಡ್ತಾಯಿದ್ರು. ಸೊ ಆ್ಯಂಡ್ ವಿದೌಟ್ ರೆಸ್ಟ್ ದೇ ಹ್ಯಾವ್ ಡನ್. ಐ ಆಮ್ ಪ್ರೌಡ್ ಆಫ್ ಮೈ ಟೀಮ್. ಆ್ಯಂಡ್ ಇನ್ನೂ 4 ಜನಕ್ಕೆ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಈ ಕೇಸ್ಗೆ ನಾವು ಒಂದು ಹಂತಕ್ಕೆ ತರ್ತೀವಿ. ಧನ್ಯವಾದ.